ಎಣ್ಣೆ ಹಚ್ತಾ ಇದ್ದಾರೆ. ಎಣ್ಣೆ ಹಚ್ಚುವಾಗ ಇಷ್ಟು ಕೂಗ್ತಾಳೆ. ಇದು ಕೈ ತಡ್ದೆ ಬಾಬುನು, ಅವನ ಕೈಗೆ. ಮತ್ತೆ ನೀನ್ ಯಾಕೆ ಹತ್ರ ಹೋಗುದು ಸುಮ್ಮನೆ ಅಂತಕ್ಕೆ? ಗಂಟೆ 7:10 ಆಯ್ತು ಬೆಳಿಗ್ಗೆ. ನೋಡಿ ನಮ್ಮ ಸಣ್ಣ ಮಗು. ಎಂತದ ಅಲ್ಲುಜ್ಜಿ ಆಯ್ತಾನ ನಿಂದು? ಈಗ ಅಲ್ಲುಜ್ಜಿ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಎನ್ಸ್ಕೊಳ್ತೀನಿ. ಎಲ್ಲ ಕೆಲಸ ಎಲ್ಲ ಆಗಿ ಕೂತ್ಕೊಂಡಿದ್ದೀನಿ. ಈಗ ನಾನೆಂತ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ, ನಂದು ನನ್ನ ಮಗಳದ್ದು ಕೆಲಸ ಆಗಿ ಕೂತ್ಕೊಂಡಿದ್ದೀನಿ. ಬೆಳಿಗ್ಗೆನೆ ನನ್ನ ಮಗಳದೊಂದು 8 ಗಂಟೆ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಆಗ್ತದೆ. ಆಮೇಲೆ ನಂದಾಗಿ ಕಾಫಿ ಎಲ್ಲ ಕುಡಿದು ಒಂದು ನಿದ್ದೆ ಆಗಿ ಅವಳು ಎದ್ದು ಈಗ ಅವಳ ಅಪ್ಪ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡಿ, ಜಾಸ್ತಿ ಕೈಯಲ್ಲಿ ಇಟ್ಕೊಳ್ಳೋದೆ ಅವರು. ಮತ್ತೆ ನನಗೆ ಹೇಳ್ತಾರೆ ಕೈ ಬಿಸಿ ಸಿಗ್ತದೆ ಅಂತ. ಕೈ ಬಿಸಿ ಸಿಕ್ಕುದೇ ಅವ್ರದ್ದೇ. ನೋಡಿ, ಆಟ ಆಡಿಸ್ತಾ ಇದ್ದಾರೆ ಅವಳನ್ನ ಇಟ್ಕೊಂಡು. ಇತ್ತೆ ಈಗ ಕೈ ಬಿಸಿ ಯಾರ್ದು ಸಿಗುದು? ಕೈ ಬಿಸಿ ನಂದು ಸಿಗುದು. ನಮ್ಮ ಮಗಳ ಮುಖ ನೋಡಿ ಅವಳ ಮುಖ ತೋರಿಸಿದೀವ? ತೋರಿಸಿರ್ಲಿಲ್ಲ, ಇವತ್ತು ಕ್ಲಿಯರ್ ಆಗಿ ತೋರಿಸಿದೀವಿ. ಇವತ್ತು ಕ್ಲಿಯರ್ ಆಗಿ ತೋರಿಸುದು. ನೋಡಿ ಅಂತೇಳಿ. ಇವತ್ತು ಸ್ಕೂಲಿಗೆ ರಜಾ. ಎಲ್ಲಿದ್ದಾನೆ? ನಾನು ಒಂದು ರೌಂಡ್ ತಿರುಗಿಕೊಂಡೆ. ಅವನು ನೋಡಿ, ಅವನು ಜಾಸ್ತಿಯಾಗಿ ಬರುದು ಯಾವಾಗ ಗೊತ್ತಾ? ಅವಳು ಮಲಗಿರುವಾಗ ಒಂದು ಕಿಸ್ ಕೊಡುದು ಅವಳಿಗೆ. ಎಬ್ಬಿಸ್ಲಿಕ್ಕೇನೆ ಬರುದು ಅವನು. ಈಗ ನೋಡಿ, ಅವಳು ಅಳುವಾಗ ಬರೋದಿಲ್ಲ ಹತ್ರಕ್ಕೆ. ಅಣ್ಣ ಅಣ್ಣ ಅವನು ನೋಡ್ದ. ಅವನು ಎಂತ ಗೊತ್ತಾ, ಅವನು ಟಿವಿಯಲ್ಲಿ ನೋಡಿ ತೋರಿಸ್ತೀನಿ. ಟಿವಿ ನಿನ್ನೆ ಟಿವಿದು ಹೇಳಿಲ್ಲಲ್ಲ, ಟಿವಿ ರಿಪೇರಿ ಮಾಡಿ ತಂದ್ರು. ಆಯ್ತು. 4,000ಗೆ ಎಷ್ಟು ಕಮ್ಮಿ? 3,750 ಗುಲುಮ್ ಮಾಡಿ ನಮ್ಮನೆಯವ್ರಿಗೆ ಚೌತಿಗೆ ಗಿಫ್ಟ್ ಅಂತೆ. ಎಂತ ಎಲ್ಲ ಹೋಯ್ತು ಅಷ್ಟೇ. 3,750 ಗುಲುಮ್ ಆಗಿದೆ. ಇನ್ನು ರಿಪೇರಿಗೆ ಬಂದ್ರೆ ರಿಪೇರಿ ಮಾಡೋದು ಬೇಡ ಅಂದಿದ್ದೀನಿ, ಸಾಕು ಅಂತ. ಅವನು ಟಾಮ್ ಅಂಡ್ ಜೆರಿಯನ್ನು ನೋಡ್ತಾ ಇದ್ದಾನೆ. ಆವಾಗದಿಂದ ಮೌಸ್ ಇದೆ ಅಂತ ನೋಡ್ತಾ ಇದ್ದ. ಅದೆಂತ ಅಂತ ಗೊತ್ತಿಲ್ಲ ನಂಗೆ. ಎಕಡೆ ಎಂಚಿನ ಆಯ್ತು ಅಂತೀನಿ ಬಾಬಾ. ನೋಡಿ ಈಸಿ ಹೌದು. ಬರೀಲಿಕ್ಕುಂಟು ಒಂದು ರಾಶಿ, ಬರ್ದಿಲ್ಲ. ರಜೆ ಅಂತೆ ಅವನಿಗೆ. ನಾಳೆ ಸಹ ರಜೆ, ನಾಡಿದ್ದು ಸಹ ರಜೆ ಅಲ್ವಾ, ಅದಕ್ಕೆ ಸುಮ್ಮನೆ ಇದ್ದಾನೆ. ನಮ್ಮ ಅಮ್ಮ ಒಂದು ಸಾರಾಗ್ತಾ ಉಂಟು. ಅಮ್ಮ ಕರಿ ಅಂತ ಇದು ಪುನರ್ ಪುಳಿ ಕೆತ್ತ ಉಂಟಲ್ಲ, ಅದರ ಸಾರು. ಅದು ಬಿಸಿ ಉಂಟು, ತೋರಿಸ್ತೇನೆ. ಈಗ ಒಗ್ಗರಣೆ ಹಾಕ್ತಾರೆ ಅವರು. ನೋಡಿ, ಇದು ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ತೋರಿಸ್ತಾ ಇದ್ದೀನಿ. ಪುನರ್ ಪುಳಿ ಅಂತ ಸಿಗ್ತದೆ. ಅದರದ್ದು ಎಂಚಿನ ಹೊಟ್ಟೆ ಅಂತ ಹೇಳ್ತಾರಲ್ಲ, ಅದರ ಸಿಪ್ಪೆಯನ್ನು ಒಣಗಿಸಿ ಇಟ್ಕೋಬೇಕು. ಅದರಲ್ಲಿ ಸಾರು ಸೂಪರ್ ಆಗಿರ್ತದೆ. ನಂಗೆ ತುಂಬಾ ಇಷ್ಟ, ನನ್ನ ಮಗನಿಗೆ ತುಂಬಾ ಇಷ್ಟ, ಎಲ್ರಿಗಿಂತ. ಕುಡಿತಾನೆ. ನಮ್ಮ ಅಮ್ಮಂದು ಅಡಿಗೆ ಆಗ್ತಾ ಉಂಟು. ಹಾಗೆ ಆಯ್ತು, ಅದೊಂದು ಆಯ್ತು. ಮತ್ತೆ ಇಲ್ಲಿ ಇದಕ್ಕೆ ಇಟ್ಟಿದ್ದಾರೆ, ಎಂತ ಸುವರ್ಣ ಗೆಡ್ಡೆಗೆ ದೇಪಡ ನೋಡಿ ಒಗ್ಗರಣೆ ಹಾಕಿದ್ದು. ಇದು ಕೆಮ್ಮು ಬರ್ತಾ ಉಂಟು, ಸೂಪರ್ ಆಗ್ತದೆ. ಇದನ್ನು ಕುಡಿಬೇಕು, ಸೂಪರ್ ಇರ್ತದೆ. ಟೇಸ್ಟ್ ಮಾತ್ರ ಯಾವುದಕ್ಕೂ ಕಮ್ಮಿ ಇಲ್ಲ. ಇದು ನನ್ನ ಮಗ ಸಾರಿಗೆ ಕುಡಿತಾನೆ ಇದನ್ನು. ಇದು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೇದು. ಯಾಕೆಂದ್ರೆ ತಂಗಿ ಅವನ ಮಾತು ಕೇಳುದಿಲ್ಲ, ತಂಗಿ ಅವನು ಹೇಳಿದ್ ಕೇಳ್ತಾ ಇಲ್ಲ ಅಂತ ಅವನ ಜೊತೆ ಮಾತಾಡುದಿಲ್ಲ ಅಂತ
ನೋಡಿ ಅಳಬೇಡಿ. ಇಲ್ಲ ಹೊಡಿತಿದ್ದಾರೆ. ಇವನ್ ಬ್ಯಾಡ್ ಬಾಯ್ ಆಯ್ತಾ, ಎಲ್ಲ ಕಮೆಂಟ್ ಹಾಕಿ ಆಯ್ತಾ ನನಗೆ ಹೊಡಿಯೋದಂತೇಳಿ. ಹಾ ಸುಮ್ಮನೆ ಸಿಲ್ಲಿ ಮ್ಯಾಟರ್. ಚಿಕ್ಕ ಮಗು ಅರ್ಥ ಆಗ್ತದೆ ಇವ್ರು ಎಂತ ಅಂತೇಳಿ. ನೋಡಿ ಸದ್ದಿನ ಒಳಗಡೆ ಮಗುನ ಮಲಗಿಸ್ತಿದ್ದಾನೆ, ಒಂದು ಸಾಂಗ್ ಹೇಳ್ತಾ ಮಲಗಿಸ್ತಿದ್ದಾನೆ. ಸ್ವಲ್ಪ ಕೇಳ್ತಿರ್ಬೋದು, ಹತ್ರ ತೋರಿಸ್ತೀನಿ ಎಲ್ಲ ಹೋಗಿ. ತೂಗು ತೂಗು ಪದ ಪದ್ಯ ಅಲ್ಲ ಪದ ಪದ್ಯ ಅಲ್ಲ. ಬಾಬು ಮುಜುಜಿ ಬಾಬು ಅಮುಜುಜಿ ಬಾಬು ಅಮುಜುಜಿ ಬಾಬು ಅಮುಜುಜಿ ಬಾಬು ಜೋ ಅಮುಜುಜಿ ಬಾಬು ಅಮುಜೌಜಿ ಬಾಬು ಅಮುಜೋಜಿ ಬಾಬು ಅಮುಜೋಜಿ ಬಾಬು. ನಂದೀಗ ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಂತ ಕೆಲಸ ಇಲ್ಲ, ಸ್ವಲ್ಪ ನಿದ್ದೆ ಮಾಡ್ತಾರೆ ಈಗ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಆಯ್ತು, ಹೊರಗೆ ಕರ್ಕೊಂಡು ಬಂದ. ಮೊಬೈಲ್ ನೋಡುದು ಬೇಡ ಸಾಕು. ಅವಳ ತಲೆದು ಬಟ್ಟೆ ಎಲ್ಲ ತೆಗೆದ್ರು ಸಾಕು ಅಷ್ಟೇ. ನನ್ನ ಮಗಳು ದೃಷ್ಟಿ ಆಗ್ತದೆ ಅಂತ ಭಯ. ನೋಡಿ ಅವನು ಪಾಪ. ತುಂಬಾ ಇವತ್ತು ಬಿಸಿಲು ಉಂಟು. ನಾನು ಕೆಲವೊಂದು ಸಾಮಾನ್ಯರ ಮೇಲೆ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ಅಮ್ಮ, ಅದು ಮತ್ತೆ ಮಾಡ್ತೀನಿ ಅಂತ. ಅದನ್ನು ಖಂಡಿತ ತೋರಿಸ್ತೀನಿ ಏನು ಎಂತ ಅಂತ. ನನ್ನ ಅಮ್ಮಂದು ಒಗ್ಗರಣೆ ಮಾತ್ರ ಹೊರಗು ಸ್ಮೆಲ್ ಬರ್ತಾ ಉಂಟು, ಕೆಮ್ಮಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸ್ಮೆಲ್ ಉಂಟು. ಕೆಲವಿದ್ದು ಮತ್ತೆಲ್ಲ ಮಾಡಿದ್ರೆ ನಮ್ಮನೆಯವರು ಯಾವುದು ವೀಡಿಯೋ ಮಾಡಲಿಕ್ಕೆ ಆಗಿಲ್ವೇನ, ಯಾಕಂದ್ರೆ ಒಬ್ಬರೇ ಅಲ್ವಾ, ಅವ್ರು ಕಷ್ಟ ಆಗ್ತದೆ ಅಂತ ಮಾಡಿಲ್ಲ. ಆವಾಗ ನಾನೆಲ್ಲ ಎದ್ದು ಆಚೆ ಈಚೆಯನ್ನು ಹೋಗ್ತಾ ಇದ್ದಿಲ್ಲ. ಈಗ ಹೋಗ್ತೀನಿ, ಸ್ವಲ್ಪ ಜಾಸ್ತಿ ಏನು ಹೋಗಲ್ಲ, ಮನೆಯೊಳಗೆ ಇಲ್ಲೇ ಇಷ್ಟರಲ್ಲೇ ಹೋಗುದು, ಆಚೆ ಎಲ್ಲೂ ಹೋಗಲ್ಲ. ಅಡಿಗೆ ರೂಮ್ಗೆ ಹೋಗ್ತೀನಿ ಊಟ ಮಾಡಲಿಕ್ಕೆ ಮಾತ್ರ, ಕೆಲ್ಸಕ್ಕಲ್ಲ. ಅವನು ನನಗೆ ಭಯಪಡಿಸುದು, ಅಮ್ಮ ರಿಮೋಟ್ ಮೇಲೆ ಕೂತಿದ್ದೀರಾ ಅಂತ. ಎಲ್ಲಿಯ ಕೂತದ್ದು? ಬರೀಲಿಕ್ಕೆ ವಾಪ ಬರಲೇ ಮಗ. ಈಗ ಮಿಸ್ ಸಹ ಮಿಸ್ ನೋಡ್ತಾ ಇರ್ತಾರೆ, ಸಾಧ್ವಿನ ಬರೆಯುವುದೇ ಇಲ್ಲ ಅಂತ. ಮಾತಾಡ, ನೀನ್ ಮಾತಾಡ್ಬೇಕಂತೆ, ನೀನ್ ಮಾತಾಡಿದ ಎಷ್ಟು ದಿನ ಆಯ್ತಂತೆ, ತುಂಬಾ ಜನ ಕೇಳ್ತಾ ಇದ್ದಾರೆ. ಮೊಬೈಲ್ ಅಂತೆ, ಈಗ ಮಾತಾಡು, ಈಗ ಮಾತಾಡ್ಲಿಕ್ಕೆ ನಿಂಗೆ. ಟಿವಿ ನೋಡ್ಬೇಡ ಸಾಕು, ಟಿವಿ ನೋಡಿದ್ದು ಎಲ್ಲಿ ನೋಡು, ಮುಖನೋ ಇಲ್ಲಿ ನೋಡು ಕೆಳಗೆ, ಎಂತ ಮಾತಾಡು. ಎಂತದಿಲ್ವಾ? ಐ ಡೋಂಟ್ ನೋ ಅಂತೆ. ಮಾತಾಡ. ಏನು ಇಲ್ಲಿ ಇಲ್ಲಿ ಒಮ್ಮೆ. ಅದು ಮಾತ್ರ ಬೇಗ ಹೋಗ್ತಾನೆ. ಈ ಒಂದು ಕಿವಿ ತೂತು ಮಾಡಿದ್ವಿ, ಅದು ಮುಚ್ಚಿ ಹೋಗಿದೆ. ಈಗ ಈಚೆ ಅದು ಬೇಡ ಅಂತೆ ಅವನಿಗೆ. ಇದು ಎಷ್ಟು ಇದು ಚೆನ್ನಾಗಿ ಕಾಣಲ್ವಾ ಅವನಿಗೆ? ಚೆನ್ನಾಗಿ ಕಾಣ್ತದ ಇಲ್ವಾ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ. ಅವನು ಬೇಡ ಅಂತ ಹೇಳ್ತಿದ್ದಾನೆ, ಅವನಿಗೆ ಬೇಡ ಅಂತೆ. ಅವನಿಗೆ ಸ್ಕೂಲಲ್ಲಿ ಹುಡುಗಿರ್ ತರ ಕಾಣ್ತಾರೆ ಅಂತ ಹೇಳ್ತಾರಂತೆ. ಅದು ಎಷ್ಟು ಚೆನ್ನಾಗಿರ್ತದೆ. ಇನ್ನು ದೊಡ್ಡವರಾದ್ಮೇಲೆ ಹೇಗೋ ಅವ್ರು ಚುಚಿಸ್ಕೊಳ್ತಾರಲ್ಲ, ಸುಮ್ಮನೆ ನೋವು ಯಾಕೆ ಅಂತ ನಾನು ಇಟ್ಕೊಳ್ಳಿ ಕೇಳುದು. ಅವನು ಇಲ್ಲಿ ಮೇಲೆ ನೋಡಿ ಅವನು ಬಾಯಿ, ಅದು ಟಿವಿ ನೋಡುವಾಗ ಹಾಗೆ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ.
ಅಲ್ಲಿ ಸ್ವಲ್ಪ ಬೆಳಕು ಅಡ್ಡ ಬಂತು, ಸಾರಿ. ಓಕೆ, ಬಾಯ್, ಟೇಕ್ ಕೇರ್. ಗುಡ್ ನೈಟ್. ಆ ಒಂದು ಗುಡ್ ನೈಟ್, ಬೆಳಿಗ್ಗೆ ಅವನು ಗುಡ್ ನೈಟ್ ಹೇಳ್ತಿದ್ದಾನೆ. ಬಾಯ್.